ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕ್ರೀಡಾಪಟುಗಳಿಗಾಗಿ ನಡೆದ ರಾಜ್ಯ ಮಟ್ಟದ ಜೈ ಭೀಮ್ ಟ್ರೋಫಿ 2019ರ ಉದ್ಘಾಟನಾ ಸಮಾರಂಭವು ಪಡುಬಿದ್ರಿ ಬೋರ್ಡ್ ಶಾಲಾ ಮೈದಾನದಲ್ಲಿ ನಡೆಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಉಡುಪಿ ತಾಲೂಕು ಪಂಚಾಯತ್ ಅಧ್ಯಕ್ಷೆ ನೀತಾ ಗುರ್ರಾಜ್ ಅವರು, ಮುಖ್ಯವಾಹಿನಿಗೆ ಬರುವಲ್ಲಿ ಪರಿಶಿಷ್ಟ ಪಂಗಡದ ಮಂದಿ ಹಿಂಜರಿಯುತ್ತಿದ್ದು, ಅವರನ್ನ ಮುಖ್ಯವಾಹಿನಿಗೆ ತರುವ ಪಡುಬಿದ್ರಿ ದಲಿತ ಸಂಘರ್ಷ ಗ್ರಾಮ ಸಮಿತಿಯ ಪ್ರಯತ್ನ ಶ್ಲಾಘನೀಯ ಎಂದರು. ಎಸ್ಸಿ ಎಸ್ಟಿಗಳಿಗೆ ಒಂದು ಸರಿಯಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಎಸ್ಟಿಗಳು ಮನೆಯಿಂದ ಹೊರಗಡೆ ಬರದೆ ಸಮಾಜಮುಖಿಯಲ್ಲಿ ನಮ್ಮನ್ನು ತೋರ್ಪಡಿಸಿಕೊಳ್ಳದೆ ಇವತ್ತು ಅವರು ವಂಚಿತರಾಗಿದ್ದಾರೆ. ಅವರನ್ನು ನಮ್ಮದೇ ಒಂದು ವೇದಿಕೆಯಲ್ಲಿ ಒಟ್ಟಾಗಿ ಕೂರಿಸಿಕೊಂಡು ನಮ್ಮ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದ್ದು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಈ ಒಂದು ನಮ್ಮ ಒಂದು ಸಂಘಟನೆಯನ್ನು ತೋರಿಸಿಕೊಳ್ಳುವ ಒಂದು ಮಟ್ಟಿಗೆ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಲೋಕೇಶ್ ಕಂಚಿನಡ್ಕ, ಅಬ್ದುಲ್ ರಹಮಾನ್, ಶರದ್ ಪಡುಬಿದ್ರಿ, ಭಾಸ್ಕರ್ ಪಡುಬಿದ್ರಿ, ವಸಂತಿ ಶಿವಾನಂದ್, ವಿಮಲಾಂಚನ್, ಜಯ ಸಾಲ್ಯನ್, ದಿನಕರ್ ಒಚ್ಚೆಲ್ ಮುಂತಾದವರು ಉಪಸ್ಥಿತರಿದ್ದರು.